ಕಡು ಬಡತನದಿಂದ ದಿನ ಕಳೆಯುವ ಕುಟುಂಬಗಳಿಗೆ ಸಹಾಯ ನೀಡುವುದು ಅಗತ್ಯವಾಗಿದೆ ಎಂದು ಜಾಗತಿಕ ಬಂಟರ ಸಂಘದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಹೇಳಿದ್ದಾರೆ. ಅವರು ಮುಲ್ಕಿ ಸಮೀಪದ ಕಿಲ್ಪಾಡಿ ಕುಬೇವೂರು ಜಾರಂದಾಯ ದೇವಸ್ಥಾನದ ಬಳಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಅನಾರೋಗ್ಯದಿಂದ ತೀವ್ರ ಬಡತನದಲ್ಲಿ ಜೀವನ ಸಾಗಿಸ್ತಾ ಇರುವ ದೊಡ್ಡಣ್ಣ ಮತ್ತು ಶಕುಂತಲ ಶೆಟ್ಟಿಯವರ ಮನೆಗೆ ಭೇಟಿ ನೀಡಿ ಮಾತನಾಡಿ, ಬಂಟರ ಸಂಘ ಇದ್ದವರ ಬಳಿಯಿಂದ ಪಡೆ ಇಲ್ಲದವರಿಗೆ ಕೊಟ್ಟು ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದೆ. ಸಾಮಾಜಿಕ ಕಾರ್ಯಗಳನ್ನು ನಿರಂತರ ಮಾಡ್ತಾ ಬಂದಿರುವ ನಮ್ಮ ಸಂಘ ಪ್ರತಿ ತಿಂಗಳು ಈ ಕುಟುಂಬಕ್ಕೆ ಸಹಾಯ ನೀಡಲಿದೆ, ಈ ಮೂಲಕ ಕಷ್ಟಕ್ಕೆ ಸ್ಪಂದಿಸಲಿದೆ ಎಂದರು. ಈ ಸಂದರ್ಭ ಇಂಜಿನಿಯರ್ ಜೀವನ್ ಶೆಟ್ಟಿ ಕಾರ್ನಾಡ್, ಯೋಗ ಗುರು ಜಯ ಮುದ್ದು ಶೆಟ್ಟಿ, ಸುಂದರ್ ಶೆಟ್ಟಿ ಕುಬೇವೂರು, ಮುರಳೀಧರ ಭಂಡಾರಿ, ನಾರಾಯಣ್ ರೈ, ಗಣೇಶ್ ಮುದ್ದು ಶೆಟ್ಟಿ, ರಮೇಶ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ತಿಂಗಳು 5 ತಾರೀಕಿಗೆ ಅಕೌಂಟ್ 5,000 ರೂಪಾಯಿ ಫೆಡರೇಷನ್ ಪರ್ಮನೆಂಟ್ ಬರ್ತಿಲಕ್ಕ ಅಸೌಖ್ಯ ಮಕ್ಕಳಿಗೆ ಏನು ಗೊತ್ತಾಗುದಿಲ್ಲ. ಮಾತಾಡಿದರೆ ಹೆಸರು ಹೇಳ್ತಾರೆ ಅಷ್ಟೇ, ಬೇರೆ ಏನು ಗೊತ್ತಾಗುದಿಲ್ಲ. ನೋಡಲಿಕ್ಕೆ ಚೆನ್ನಾಗಿ ಆಡ್ತಾ ಇದ್ದಾರೆ, ರೆಗ್ಯುಲರ್ ನೋಡಲಿಕ್ಕೆಲ್ಲ ಇದ್ದಾರೆ. ನಾವು ಹೇಳೋದಿಷ್ಟೇ, ನಮ್ಮ ಸಮಾಜದಲ್ಲಿ ಇದ್ದವರು ತುಂಬ ಜನ ಇಲ್ಲದವರು ಅದಕ್ಕಿಂತ ತುಂಬ ಡಬಲ್ ಇಲ್ಲದವರು ಇದ್ದಾರೆ. ನಾವು ಇದ್ದವರು ಸ್ವಲ್ಪ ಇಲ್ಲದವರಿಗೆ ಸಹಕಾರ ಕೊಟ್ಟರೆ, ನಮ್ಮ ಒಂದು 10% ಆದರೂ ಈ ಸಮಾಜಕ್ಕೆ ಕೊಟ್ಟರೆ ಸಮಾಜದಲ್ಲಿ ನಮ್ಮ ಸಮಾಜದವರೇ ಅವರಿಗೆ ಅವರ ಕಷ್ಟಕ್ಕೆ ನಾವು ಸ್ಪಂದನೆ ಮಾಡಿದಾಗ ಆಗ್ತದೆ. ಜಾಗತಿಕ ಬಂಟರ ಸಂಘದಿಂದ ಪ್ರತಿ ತಿಂಗಳು ಒಂದು 5,000ದ ವ್ಯವಸ್ಥೆ ಮಾಡ್ತೇವೆ. ಅದಲ್ಲದೆ ಯಾರಾದರೂ ಸಪರೇಟ್ ಯಾರಾದರೂ ಅವರಿಗೆ ಸಹಕಾರ ಕೊಡುವುದಾದರೆ ಖಂಡಿತ ಕೊಡಬೇಕು. ನೀವು ಕೊಟ್ಟು ನಿಮ್ಮ ಪುಣ್ಯವನ್ನು ಕಟ್ಟಿಕೊಳ್ಬೇಕಂತ ಎಲ್ಲರಲ್ಲಿ ವಿನಂತಿ ಮಾಡುತ್ತಾ ನನ್ನ 2 ಮಾತನ್ನು ರಮೇಶ್ ಸಾರಿ ವಸಂತ ಅದು ಬಂದಿರಂಜಿ